ನಿದ್ದೆ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆಯ ಬದಿಯ 30 ಅಡಿ ಆಳದ ಹೊಂಡಕ್ಕೆ ಉರುಳಿ ಬಿದ್ದು ಚಾಲಕ ಯಾವುದೇ ಗಾಯವಿಲ್ಲದೆ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಾಣೆಮಂಗಳೂರು ಎಂಬಲ್ಲಿ ಇಂದು ಮುಂಜಾನೆ ನಡೆದಿದೆ. ಘಟನೆಯಲ್ಲಿ ನರಿಕೊಂಬು ನಿವಾಸಿ ಕುಶಾಂತ್ ಅವರು ಪವಾಡ ಸದೃಶವಾಗಿ ಪಾರಾದ ಕಾರು ಚಾಲಕರಾಗಿದ್ದಾರೆ. ಅವರು ಜನರೇಟರ್ ಮೆಕ್ಯಾನಿಕ್ ಕೆಲಸಗಾರರಾಗಿದ್ದು ಉಡುಪಿಯಲ್ಲಿ ಜನರೇಟರ್ ರಿಪೇರಿ ಮುಗಿಸಿ ಬರ್ತಾ ಇದ್ದ ವೇಳೆ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ. ಉಡುಪಿಯಿಂದ ವಾಪಸ್ ಬರುವ ವೇಳೆ ಮಂಗಳೂರಿನಲ್ಲಿ ಇಬ್ಬರು ಕೆಲಸಗಾರರನ್ನ ಮನೆಗೆ ಡ್ರಾಪ್ ಮಾಡಿ ಪಾಣೆಮಂಗಳೂರಿಗೆ ಕುಶಾಂತ್ ಅವರು ಒಬ್ಬರೇ ಬರ್ತಾ ಇದ್ದಾಗ ಮುಂಜಾವಿನ ವೇಳೆ ಸುಮಾರು 2:50ರ ವೇಳೆ ನಿದ್ದೆಯ ಮಂಪರಿನಲ್ಲಿ ಕಾರು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದೆ. ಇಂದು ಬೆಳಗ್ಗೆ ಕ್ರೇನ್ ಬಳಸಿ ಕಾರನ್ನ ಮೇಲಕ್ಕೆತ್ತಲಾಗಿದೆ. ಮೆಲ್ಕರ್ ಟ್ರಾಫಿಕ್ ಎಸ್ಐ ಮೂರ್ತಿ, ಎಎಸ್ಐ ಸುರೇಶ್ ಪಡಾರ್ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಸಮಸ್ಯೆ ಬಗೆಹರಿಸಿದ್ರು. ಮೆಲ್ಕರ್ ಟ್ರಾಫಿಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.